2021-22ನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯ ಫಲಿತಾಂಶದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯು 20ನೇ ಸ್ಥಾನಕ್ಕೆ ಕುಸಿಯಲು ಕೇಂದ್ರ ಮತ್ತು ರಾಜ್ಯದಲ್ಲಿರುವ ಬಿಜೆಪಿಯ ಡಬಲ್ ಇಂಜಿನ್ ಸರ್ಕಾರವು ಶೈಕ್ಷಣಿಕ ಕ್ಷೇತ್ರದಲ್ಲಿ ಸೃಷ್ಟಿಸಿದ ಗೊಂದಲವೇ ಕಾರಣ ಎಂದು ಜೆಡಿಎಸ್ನ ರಾಜ್ಯ ಉಪಾಧ್ಯಕ್ಷ ಎಂಬಿ ಸದಾಶಿವ ಆರೋಪಿಸಿದ್ದಾರೆ. ಮಂಗಳೂರಿನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪ್ರತಿ ವರ್ಷ ದಕ್ಷಿಣ ಕನ್ನಡ ಜಿಲ್ಲೆಯು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಪ್ರಥಮ ಅಥವಾ ದ್ವಿತೀಯ ಸ್ಥಾನದಲ್ಲಿರುತ್ತಿತ್ತು. ಆದರೆ ಈ ಬಾರಿ 20ನೇ ಸ್ಥಾನಕ್ಕೆ ಸಮಾಧಾನ ಪಟ್ಟುಕೊಳ್ಳುವಂತಾಗಿದೆ. ಈ ಬಗ್ಗೆ ದಕ್ಷಿಣ ಕನ್ನಡ ಜಿಲ್ಲೆಯ ವಿದ್ಯಾರ್ಥಿಗಳ ಹೆತ್ತವರು, ಪೋಷಕರು ಗಮನ ಹರಿಸಬೇಕಾಗಿದೆ ಎಂದು ಹೇಳಿದರು. ಶೈಕ್ಷಣಿಕ ಕ್ಷೇತ್ರದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಸಾಧನೆಗೆ ದೇಶ ವಿದೇಶಗಳಲ್ಲಿ ಒಳ್ಳೆಯ ಹೆಸರಿದೆ, ಪ್ರಶಂಸೆಯೂ ವ್ಯಕ್ತವಾಗಿದೆ. ಜಗತ್ತಿನ 12 ಬೃಹತ್ ಕಂಪನಿಗಳ ಸಿಇಒಗಳು ಕನ್ನಡಿಗರಾಗಿದ್ದಾರೆ. ಆದರೆ ರಾಜ್ಯ ಮತ್ತು ಕೇಂದ್ರದಲ್ಲಿರುವ ಬಿಜೆಪಿ ಸರ್ಕಾರಗಳು ವಿದ್ಯಾರ್ಥಿಗಳ ಮತೀಯ ಭಾವನೆ ಸೃಷ್ಟಿಸುತ್ತಲೇ ಇದೆ. ಜೆಡಿಎಸ್ ಸರ್ಕಾರವಿದ್ದಾಗ ಮಕ್ಕಳ ಕೈಗೆ ಲ್ಯಾಪ್ಟಾಪ್, ಟ್ಯಾಬ್ ಕೊಟ್ಟಿದ್ರೆ ಬಿಜೆಪಿ ಸರ್ಕಾರವು ತ್ರಿಶೂಲ ಬಂದೂಕು ಕೊಟ್ಟು ದಾರಿ ತಪ್ಪಿಸುತ್ತಿದೆ ಎಂದು ಎಂಬಿ ಸದಾಶಿವ ಆರೋಪಿಸಿದರು. ನಾರಾಯಣಗುರು, ಭಗತ್ ಸಿಂಗ್, ಸ್ವಾಮಿ ವಿವೇಕಾನಂದ, ಪೆರಿಯರಂತಹ ವಿಶ್ವಮನ್ನಣೆಯ ನಾಯಕರ ವಿಷಯವುಳ್ಳ ಪಠ್ಯವನ್ನ ಕೈಬಿಟ್ಟಿದೆ. ಬ್ರಿಟಿಷ್ ಪರವಿರುವಂತಹ ವಿಷಯವನ್ನ ಪಠ್ಯದಲ್ಲಿ ಸೇರಿಸಿ ಅನ್ಯಾಯ ಎಸಗಿದೆ ಎಂದು ಎಂಬಿ ಸದಾಶಿವ ಆರೋಪಿಸಿದರು. ಕರ್ನಾಟಕದಲ್ಲಿ ಎಸ್ಎಸ್ಎಲ್ಸಿ ಫಲಿತಾಂಶ ನಿನ್ನೆ ಪ್ರಕಟಗೊಂಡಿದೆ. ಅತ್ಯುತ್ತಮವಾದಂತಹ ಫಲಿತಾಂಶವನ್ನು ನಮ್ಮ ವಿದ್ಯಾರ್ಥಿಗಳು ತುಂಬ ಆರ್ಥಿಕ ಹಿನ್ನೆಲೆಯಲ್ಲಿ ಬಡವರಾಗಿದ್ದರೂ ಕೂಡ ಅಮೋಘ ಸಾಧನೆಯನ್ನು ಮಾಡಿದ್ದಾರೆ. ನಮ್ಮ ಜಿಲ್ಲೆ ಸಾಮಾನ್ಯವಾಗಿ ಉಡುಪಿ ಮತ್ತು ಮಂಗಳೂರು ಜಿಲ್ಲೆಗಳಲ್ಲಿ ಎಸ್ಎಸ್ಎಲ್ಸಿ ಮತ್ತು PUC ಫಲಿತಾಂಶಗಳು ಬಂದಾಗ ಜಿಲ್ಲೆ ಪ್ರಥಮ ಅಥವಾ ಉಡುಪಿ ಪ್ರಥಮ ಅನ್ನುವಂಥ ಹೆಗ್ಗಳಿಕೆ ಅನೇಕ ದಶಕಗಳಿಂದ ನಾವು ನೋಡಿದ್ದೇವೆ. ಆದರೆ ನಿನ್ನೆ ನಮ್ಮಲ್ಲಿ ಅನೇಕರು 625ಕ್ಕೆ 625 ಅಂಕಗಳನ್ನು ಗಳಿಸಿದರೂ ಸಹ ಒಟ್ಟಾರೆ ಫಲಿತಾಂಶದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇಡೀ ರಾಜ್ಯದಲ್ಲಿ ನಾವು 20ನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಿದ್ದೇವೆ, ಜಾರಿದ್ದೇವೆ. ಇದು ಭಾಳ ಗಂಭೀರವಾದ ವಿಚಾರ ಅಂತ ನಾನು ಅಂದ್ಕೊಂಡಿದ್ದೇನೆ. ಅದಕ್ಕಾಗಿ ನಾನು ಈ ಜಿಲ್ಲೆಯ ತಾಯಂದಿರಿಗೆ ಕೈ ಜೋಡಿಸಿ ಕೇಳ್ತೇನೆ, ಇಂಥ ಒಂದು ಸಿಚುವೇಶನ್, ಇಂಥ ಒಂದು ಸನ್ನಿವೇಶ ನಿರ್ಮಾಣ ಆದದ್ದು ಹೇಗೆ ಅನ್ನೋದನ್ನು ನಾವು ಆತ್ಮಾವಲೋಕನ ಮಾಡಿಕೊಳ್ಬೇಕಾಗ್ತದೆ. ಈ ಜಿಲ್ಲೆಯಲ್ಲಿ ನಾವು ಅನೇಕ ವಿದ್ಯಾಸಂಸ್ಥೆಗಳನ್ನು ಹಿರಿಯರು ಕಟ್ಟಿದ್ದಾರೆ. ಅನೇಕ ಕಾಲೇಜುಗಳು, ವಿದ್ಯಾಸಂಸ್ಥೆಗಳು, ಅನೇಕ ರೀತಿಯ ತಾಂತ್ರಿಕ ಶಿಕ್ಷಣ ಕಾಲೇಜುಗಳು ಪ್ರಾರಂಭ ಆಗಿವೆ. ಇಷ್ಟಾಗಿಯೂ ಸಹ ಒಂದು ಶೈಕ್ಷಣಿಕ ವಾತಾವರಣವನ್ನು ಕಳೆದ ಕೆಲವು ವರ್ಷಗಳಿಂದ ನಾವು ಕಲುಷಿತಗೊಳಿಸಿದ್ದೇವೆ. ದ್ವೇಷ ಭಾವನೆಯನ್ನು ನಿರ್ಮಿಸಿದ್ದೇವೆ. ವಿದ್ಯಾರ್ಥಿಗಳಲ್ಲಿ ಗೊಂದಲವನ್ನು ಸೃಷ್ಟಿಸಿದ್ದೇವೆ. ಅವರಲ್ಲಿ ಮತಭೇದಗಳನ್ನು ಸೃಷ್ಟಿಸಿದ್ದೇವೆ. ಹಾಗಾಗಿಯೇ ಇವತ್ತು ಹಿಜಾಬ್ ಗಲಾಟೆ ಆಗಿರ್ಬೋದು, ತ್ರಿಶೂಲಗಳನ್ನು ಕೊಟ್ಟದಿರ್ಬೋದು, ಇಂಥ ಅನೇಕ ಗೊಂದಲಗಳನ್ನು ಸಮಾಜದಲ್ಲಿ ಸೃಷ್ಟಿಸಿ ವಿದ್ಯಾರ್ಥಿಗಳ ಮೇಲಿನ ಫೋಕಸನ್ನು, ಅವರ ಏಕಾಗ್ರತೆಗೆ ಭಂಗವನ್ನು ತರುವಂಥ ರೀತಿಯಲ್ಲಿ ಅವರಿಂದ ಹೆಚ್ಚು ಫಲಿತಾಂಶವನ್ನು ಪಡೆಯಲಿಕ್ಕೆ ಸಾಧ್ಯವಾಗದಂಥ ಒಂದು ಸನ್ನಿವೇಶವನ್ನು ನಿರ್ಮಿಸಿಕೊಟ್ಟಿರುವುದು ಈ ಡಬಲ್ ಇಂಜಿನ್ ಸರ್ಕಾರ ಬಂದ ನಂತರ ಅನ್ನೋದನ್ನು ನಾವು ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕಾಗ್ತದೆ ಮತ್ತು ವಿಷಾದದಿಂದ ಗಮನಿಸಬೇಕಾಗ್ತದೆ. ಮುಂದಿನ ತಲೆಮಾರಿಗೆ ನಾವು ಒಂದು ನಾದೆಡ್ಲ ಆಗಿರ್ಬೋದು, ಒಂದು ಸುಂದರ್ ಪಿಚ್ಚೆ ಆಗಿರ್ಬೋದು, ಅಥವಾ ಟ್ವಿಟ್ಟರ್ನವರಾಗಿರ್ಬೋದು, ಹೀಗೆ 10-12 ಸಿಇಒಗಳು ವಿದೇಶದಲ್ಲಿ ಇವತ್ತು ಕಾರ್ಪೊರೇಟ್ನಲ್ಲಿ ಸಿಇಒಗಳಾಗಿದ್ದರೆ ನಾವು ಇನ್ನು 10 ವರ್ಷ ಅಥವಾ 15 ವರ್ಷಗಳ ನಂತರ ಒಬ್ಬನೇ ಒಬ್ಬ ಸಿಇಒವನ್ನು ತಯಾರು ಮಾಡುವಂಥ, ನಿರ್ಮಿಸುವಂಥ ಸಾಧ್ಯತೆಗಳಿಲ್ಲ ಅನ್ನುವಂಥ ಸತ್ಯವನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಇವತ್ತು ನಮ್ಮ ಜಿಲ್ಲೆಯಲ್ಲಿ ಈ ರೀತಿಯ ಫಲಿತಾಂಶ ಬಂದ ಹಿನ್ನೆಲೆಯಲ್ಲಿ ನಮ್ಮ ಪಠ್ಯಪುಸ್ತಕಗಳನ್ನು ಭಾಳ ಜವಾಬ್ದಾರಿಯಿಂದ ಬರೀಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ದಾರ್ಶನಿಕ, ಸಮಾನತೆಯನ್ನು ಸಾಧಿಸಿದ, ಸಮಾನತೆಯನ್ನು ಬೋಧಿಸಿದ, ಮಹಿಳೆಯರ ಉಡುಪುಗಳಿಗೆ ನಿರ್ಬಂಧ ಬಂದಾಗ ಅದನ್ನು ವಿರೋಧಿಸಿದ ಮತ್ತು ಒಂದೇ ಧರ್ಮ, ಒಂದೇ ಜಾತಿ, ಒಂದೇ ದೇವ ಅನ್ನುವಂಥ ಭಾವನೆಯನ್ನು ಬಿಂಬಿಸಿದಂಥ ನಾರಾಯಣಗುರುಗಳ ಪಾಠವನ್ನೇ ಕಿತ್ತು ತೆಗೆದರೆ ನಾವು ಯಾವ ರೀತಿಯ ಸಮಾಜವನ್ನು ಕಟ್ಟಬಹುದು, ಯಾವ ರೀತಿ ಮಕ್ಕಳ ಮನಸ್ಸನ್ನು ಅರಳಿಸುವಂಥ ಕೆಲಸವನ್ನು ಮಾಡ್ಬೋದು, ಮಕ್ಕಳನ್ನು ಅತ್ಯಂತ ಒಳ್ಳೆಯ ವ್ಯಕ್ತಿತ್ವವನ್ನು ನಿರ್ಮಿಸಲಿಕ್ಕೆ ನಮ್ಮಿಂದ ಸಾಧ್ಯ ಅನ್ನೋದನ್ನು ನಾವು ಪ್ರಶ್ನಿಸ್ತೇನೆ. ಭಗತ್ ಸಿಂಗ್ನ ಬಗ್ಗೆ ಪಾಠ ತೆಗಿತಾರೆ. ನಮ್ಮ ಇಡೀ ಪ್ರಪಂಚವೇ ಮೆಚ್ಚಿದಂಥ ಸನ್ಮಾನ್ಯ ಸ್ವಾಮಿ ವಿವೇಕಾನಂದರ ಪಾಠದಲ್ಲಿ ಅಗತ್ಯವನ್ನು. ಸುದ್ದಿಗೋಷ್ಠಿಯಲ್ಲಿ ಪಕ್ಷದ ಮುಖಂಡರಾದ ವಿಟ್ಲ ಮೊಹಮ್ಮದ್ ಕುಂಜಿ, ವಸಂತ್ ಪೂಜಾರಿ, ಸುಶೀಲ್ ನೌರನ್ನ, ಪ್ರವೀಣ್ ಜೈನ್ ಉಪಸ್ಥಿತರಿದ್ದರು.